ಪೆಟ್ರೋಲ್ ಬೆಲೆ 100 ನಾಟ್ ಔಟ್ ಆಗಿರುವುದನ್ನು ಖಂಡಿಸಿ ಮಂಗಳೂರಿನ ಬಲ್ಮಠದಲ್ಲಿರುವ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಇಂದು ಬೆಳಿಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮಾಜಿ ಶಾಸಕ ಜೆಆರ್ ಲೋಬೋ ಕೇಂದ್ರ ಬಿಜೆಪಿ ಸರ್ಕಾರದ ನೀತಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು. ತೈಲ ಬೆಲೆಯನ್ನ ಅಭಿವೃದ್ಧಿಗೋಸ್ಕರ ಏರಿಕೆ ಮಾಡುತ್ತಿದ್ದೀರಿ ಎಂದು ಬಿಜೆಪಿ ಉತ್ತರ ನೀಡುತ್ತಿದ್ದಾರೆ. ಅಭಿವೃದ್ಧಿಗೋಸ್ಕರ ಆದಾಯ ಕ್ರೋಢೀಕರಣ ಮಾಡಲು ಇವರಿಗೆ ಬೇರೆ ಆದಾಯ ಮೂಲಗಳೇ ಇಲ್ಲವೇ ಎಂದು ಪ್ರಶ್ನಿಸಿದರು. ಪೆಟ್ರೋಲ್ ಬೆಲೆ ಏರಿಕೆ ಮಾಡುವ ಮೂಲಕ ಸಂಪನ್ಮೂಲ ಮಾಡುವ ಅಗತ್ಯ ಇವರಿಗೆ ಇದೆ. ಇಂತಹ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬಡ ಜನರ ರಕ್ತವನ್ನು ಹೀರುವ ಸರ್ಕಾರಕ್ಕೆ ನಮ್ಮ ಧಿಕ್ಕಾರವಿದೆ ಎಂದು ಮಾಜಿ ಶಾಸಕ ಜೆಆರ್ ಲೋಬೋ ವಾಗ್ದಾಳಿ ನಡೆಸಿದರು. ಪ್ರತಿಭಟನೆಯಲ್ಲಿ ಮಂಗಳೂರು ನಗರ ಪಾಲಿಕೆ ಪ್ರತಿಪಕ್ಷ ನಾಯಕ ಎಸಿ ವಿನಯರಾಜ್, ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಸಾಲ್ಯಾನ್, ಕಾಂಗ್ರೆಸ್ ಮುಖಂಡರಾದ ಪ್ರವೀಣ್ ಚಂದ್ರ ಆಳ್ವ ಮೊದಲಾದವರು ಪಾಲ್ಗೊಂಡರು. ಜನರನ್ನೆಲ್ಲ ಮನೆಯಲ್ಲಿ ಕೂರಿಸಿ ಪೆಟ್ರೋಲ್ ಡೀಸೆಲ್ ತೈಲದ ಬೆಲೆಯನ್ನು 100ಕ್ಕೇರಿಸಿ ದರೋಡೆ ಮಾಡುವ ಉತ್ತರ ನೀಡಿ ಯಾರಿಗೆ ಬಂದಿದೆ ಅಚ್ಚೇ ದಿನಗಳು, ಬಿಜೆಪಿ ಪಾರ್ಟಿಗೆ ಅಚ್ಚೇ ದಿನಗಳು, ಬಡವರ ಪಾಲಿಗೆ ಕಷ್ಟದ ದಿನಗಳು. ಧಿಕ್ಕಾರ. ಇವತ್ತು ಪ್ರತಿ ವಿಚಾರಗಳಲ್ಲಿ ಜಿಎಸ್ಟಿಯಲ್ಲಿ ಆಗಲಿ, ಇನ್ಕಮ್ ಟ್ಯಾಕ್ಸ್ ನಲ್ಲಿ ಆಗಲಿ, ಅಬಕಾರಿ ಸುಂಕದಲ್ಲಿ ಆಗಲಿ, ಸೀಮಾ ಸುಂಕದಲ್ಲಿ ಆಗಲಿ, ಪ್ರತಿಯೊಂದರಲ್ಲಿ ಇವರು ತೆರಿಗೆಗಳನ್ನು ಜಾಸ್ತಿ ಮಾಡಿ ಸಂಪನ್ಮೂಲ ಮಾಡಿದ್ದು ಇವರಿಗೆ ಅಭಿವೃದ್ಧಿಗೆ ಸಾಕಾಗುವುದಿಲ್ವೇ? ಇಂಥ ಒಂದು ದುಷ್ಟ ಸರ್ಕಾರ ನಾವು ನಮ್ಮ ಜೀವನ ಪರ್ಯಂತ ನೋಡಿಲ್ಲ. ಇಂಥ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಬಡ ಜನರ ರಕ್ತವನ್ನು ಹೀರುವಂತಹ ಬಿಜೆಪಿ ಸರ್ಕಾರವನ್ನು ಸಂಪೂರ್ಣವಾಗಿ ಕಿತ್ತಗೆ ಮುಗಿಯಬೇಕಾಗಿ ನಾನು ಸಾರ್ವಜನಿಕರಿಗೆ ವಿನಂತಿಸ್ತೇನೆ.